ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ತರಕಾರಿ ದೋಸೆ ಮಾಡುವ ಅಂತಿದ್ದೇನೆ. ಅಂದರೆ ಸಿಂಪಲ್ಲಾಗಿ ಒಂದು 3 ಬಗೆ ತರಕಾರಿಯಲ್ಲಿ ದೋಸೆ ಮಾಡುವಂತಿದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಟೊಮೆಟೊ, ಹಾಗೆ ಇದು ಸೋರೆಕಾಯಿ, ಅದು ಸೌತೆಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು ನೀರುಳ್ಳಿ, ಹಾಗೆ ಕ್ಯಾಬೇಜ್ ಎಲ್ಲ ಹಾಕಿದ್ದೇನೆ. ನೋಡಿ, ಇದೆಲ್ಲ ಈಗ ನೋಡಿ, ಒಂದು 2 ಕಪ್ಪು ಅಕ್ಕಿಯನ್ನು 8 ಗಂಟೆ ನೆನೆಸಿಟ್ಟಿದ್ದೇನೆ. ಅದು ಅಕ್ಕಿನ ಈಗ ರುಬ್ಬಿಕೊಂಡು ಬಂದೆ. ನೋಡಿ, ಇದು ನೀರು ದೋಸೆ ಅದಕ್ಕೆ ರುಬ್ಬಿಕೊಂಡಿದ್ದೇನೆ. ಇದಕ್ಕೀಗ ನಾವು ಈಗ ತರಕಾರಿಯನ್ನು ಸೇರಿಸೋಣ. ಕಟ್ ಮಾಡಿದಂಥ ತರಕಾರಿಯನ್ನು ಇದಕ್ಕೆ ಸೇರಿಸೋಣ. ಅದು ನಮ್ಮ ಈಗ ಯಾರು ತರಕಾರಿ ಎಲ್ಲ ತಿನ್ನೋದಿಲ್ಲ ನೋಡಿ, ಅವರಿಗೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಾಗಲಿ ದೊಡ್ಡವರಾಗಲಿ ತಿಂತಾರೆ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಇದು ನಾವು ತುಂಬ ಈಗ ದೋಸೆಯನ್ನು ಕಾಯಿಸುವಾಗ ಇದು ತುಂಬ ಫುಲ್ ಬೇಯುವುದಿಲ್ಲ, ಮುಕ್ಕಾಲಂಶ ಬೆಂದಿರುತ್ತಲ್ಲ, ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ. ಅವರಿಗೆ ಪ್ರೋಟೀನ್ ಎಲ್ಲ ಸಿಗುತ್ತೆ ಇದರಲ್ಲಿ. ಅದಕ್ಕೋಸ್ಕರ ನಾವು ಹೀಗೆ ಮುಕ್ಕಾಲಂಶ ಬೆಂದ ದೋಸೆಯನ್ನು ಕೊಡ್ತೇವೆ. ದೋಸೆ ಮುಕ್ಕಾಲಂಶ ಬೇಯೋದಲ್ಲ, ಇಡೀ ಬೇಯ್ತದೆ. ಹಾಗಿದ್ರೆ ತರಕಾರಿ ಮುಕ್ಕಾಲಂಶ ಬೆಂದಿರ್ತದೆ. ಇದು ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿಕೊಳ್ಳಿ. ಈಗ ಎಲ್ಲ ತರಕಾರಿಯನ್ನು ಸೇರಿಸಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆಯನ್ನು ಸೇರಿಸಬೇಕು. ತುಂಬ ಮಸಾಲೆಯನ್ನು ಬೇಡ. ಇದಕ್ಕೀಗ ಕೊತ್ತಂಬರಿ ಪುಡಿ 1 ಸ್ಪೂನು, ಸಣ್ಣ ಸ್ಪೂನ್ ಇದು, ಹಾಗಾಗಿ 1 ಸ್ಪೂನ್ ಸೇರಿಸಿದೆ. ಈಗ ಅರ್ಧ ಸ್ಪೂನು ಮೆಣಸಿನ ಪೌಡ್ರು, ಅರ್ಧ ಸ್ಪೂನ್ ಸಾಕು. ಯಾಕಂದರೆ ಕಾಯಿ ಮೆಣಸು ಹಾಕ್ಕೊಂಡಿದ್ದೇವಲ್ಲ, ಹಾಗೆ ತುಂಬ ಖಾರ ಆದ್ರೂ ಒಳ್ಳೆಯದಾಗೋದಿಲ್ಲ. ಸರಿಯಾಗಿ ಟೇಸ್ಟಿಗೆ ಬೇಕಾದಷ್ಟು ಹಾಕ್ಕೊಳ್ಳುವ. ಹಾಗೆ ಇದಕ್ಕೆ ನಾವು ಜೀರಿಗೆ ಪುಡಿ ಹಾಕ್ಕೊಳ್ತಿಲ್ಲ, ಸ್ವಲ್ಪ 1 ಚಮಚ ಜೀರಿಗೆ ಹಾಕ್ಕೊಳ್ತಿದ್ದೇವೆ. ನೋಡಿ, 1 ಚಮಚ ಜೀರಿಗೆ ಇಷ್ಟು ಇದನ್ನು ಸೇರಿಸ್ಕೊಳ್ಳುವ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಸೇರಿಸಬೇಕೀಗ. ಯಾಕಂದರೆ ಇದು ನಮಗೆ ಹಿಟ್ಟಿಗೆ ಒಳ್ಳೆ ಬೈಂಡಿಂಗ್ ಕೊಡ್ತದೆ. ಒಳ್ಳೆ ಬೈಂಡಿಂಗಿಗೆ ಇದು ಮೈದಾ ಹಿಟ್ಟು ಸೇರಿಸ್ತೇನೆ 2 ಸ್ಪೂನು. ಹಾಗೆ ಇದಕ್ಕೆ 1 ಸ್ಪೂನು ತೆಂಗಿನ ಎಣ್ಣೆ ಸೇರಿಸಿದೆ. ಈಗ ನೋಡಿ, ಇದು ಮೈದಾ ಹಿಟ್ಟು ಒಂದು 2 ಸ್ಪೂನಷ್ಟು ಸೇರಿಸಿದ್ದೇನೆ. ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಈಗ ಕಾವಲಿ ಕಾದಿದೆ. ದೋಸೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿ ಬರುತ್ತೆ. ಏಳೋದಕ್ಕೆ ಏನು ಸಮಸ್ಯೆ ಕೊಡೋದಿಲ್ಲ. ನೋಡಿ, ಹೀಗೆ ಇದಕ್ಕೆ ಸ್ವಲ್ಪ ಇದಕ್ಕೆ ತುಪ್ಪ, ಎಣ್ಣೆ ಏನಾದರೂ ಸುತ್ತಲೂ ಸೇರಿಸ್ಕೊಂಡು ಬೇಕಾದರೂ ಕಾಯಿಸ್ಕೊಳ್ಬೋದು. ಹಾಗೇನೂ ಕಾಯಿಸ್ಕೊಳ್ಬೋದು. ಟೇಸ್ಟ್ ಬೇಕಾದರೆ ತುಪ್ಪ ಯಾವುದಾದ್ರೂ ಸೇರಿಸ್ಕೊಂಡು ಕಾಯಿಸಿದರೆ ತುಪ್ಪ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಹಾಕ್ಕೊಳ್ಬೇಕು. ತೆಳ್ಳಗೆ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ದಪ್ಪನೂ ಹಾಕ್ಕೊಳ್ಬಹುದು, ಹೇಗೆ ಬೇಕು ಹಾಗೆ. ನೋಡಿ, ಈಗ ಎಲ್ಲ ಮಾಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿ ಬಂದಿದ್ದಲ್ಲ, ಕಲರ್ಫುಲ್ಲಾಗಿ. ನಾನು ಇದಕ್ಕೆ ಕಲ್ಲರಿಗೆ ಏನೂ ಹಾಕಲಿಲ್ಲ, ತುಂಬ ಚೆನ್ನಾಗಿದೆ. ಕಾಲಿಫ್ಲವರ್ ಗಸಿ ಮಾಡಿದ್ದೇನೆ, ಹಾಗೆ ಬೀನ್ಸ್ ಪಲ್ಯ, ಹಾಗೆ ತುಪ್ಪ ಉಂಟು. ಇದ್ರ ಜೊತೆಗೆ ನಾವು ಯಾವುದ್ರ ಜೊತೆ ಬೇಕಾದರೂ ಟೇಸ್ಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೂ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.